ಮಂಗಳೂರು ಬಂಟ್ವಾಳ ತಾಲೂಕುಗಳ ಸಂಪರ್ಕ ಕೊಂಡಿಯಾಗಿದ್ದ ಮುಲ್ಲರಪಟ್ನ ಸೇತುವೆ ಮುರಿದು ಬಿದ್ದು 8 ತಿಂಗಳು ಕಳೆದು ಹೋಗಿದೆ. ಮಳೆಗಾಲ ಮುಗಿದು 3 ತಿಂಗಳು ಕಳೆದಿದ್ರೂ ಕೂಡ ಇನ್ನೂ ಹೊಸ ಸೇತುವೆಯ ನಿರ್ಮಾಣ ಕಾಮಗಾರಿ ಆರಂಭಗೊಂಡಿಲ್ಲ. ಇಂದು ಸೇತುವೆ ನಿರ್ಮಾಣ ಆಗುತ್ತೆ, ನಾಳೆ ಸೇತುವೆ ನಿರ್ಮಾಣ ಆಗುತ್ತೆ ಅಂತ ಕಾಯ್ತಾ ಇರುವ ಈ ಭಾಗದ ಜನರಲ್ಲಿ ಭರವಸೆಯೇ ಕಳೆದು ಹೋಗಿದೆ. 7 ತಿಂಗಳಿನಿಂದ ತಾಲೂಕು ಕೇಂದ್ರಗಳಿಗೆ ಬರಲು ಸಂಕಷ್ಟ ಅನುಭವಿಸಿದ ಜನ ಇದೀಗ ಆಡಳಿತ ವ್ಯವಸ್ಥೆಯ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಕಳೆದ ವರ್ಷ ಜೂನ್ 25ರಂದು ಸುರಿದ ಭಾರೀ ಮಳೆಗೆ ಮುಲ್ಲರಪಟ್ನದಲ್ಲಿ ಪಲ್ಗುಣಿ ನದಿಗೆ ನಿರ್ಮಿಸಿದ್ದ ಸೇತುವೆ ರಾತ್ರಿಯ ವೇಳೆ ಏಕಾಏಕಿ ಮುರಿದು ಬಿದ್ದಿತ್ತು. ಬಂಟ್ವಾಳ, ಸೊರ್ನಾಡು, ಅರಳ ಮೂಲಕ ಕುಪ್ಪೆಪದವು, ಎಡಪದವು, ಗುರುಪುರ, ಕೈಕಂಬ, ಮಂಗಳೂರು, ಸುರತ್ಕಲ್ ಸೇರಿದಂತೆ ಬಂಟ್ವಾಳ ಹಾಗೂ ಮಂಗಳೂರು ಉತ್ತರ ಕ್ಷೇತ್ರಗಳ ಸಂಪರ್ಕ ಕಡಿತಗೊಂಡಿತ್ತು. ಈ ಸೇತುವೆ ಮುರಿದು ಬಿದ್ದ ಕಾರಣ ನದಿಯ ಮತ್ತೊಂದು ಪಾರ್ಶ್ವದಲ್ಲಿರುವ ಜನ ಬಂಟ್ವಾಳಕ್ಕೆ ಬರಬೇಕಾದ್ರೆ ಇತ್ತ ಆ ಭಾಗದ ಜನರು ಕುಪ್ಪೆಪದವು, ಎಡಪದವು ಮತ್ತಿತರ ಸ್ಥಳಗಳಿಗೆ ಹೋಗಬೇಕಾದ್ರೆ 3 ಕಿಲೋಮೀಟರ್ ದೂರದ ರಸ್ತೆಯನ್ನ 30 ಕಿಲೋಮೀಟರ್ ಸುತ್ತು ಬಳಸಿ ಹೋಗುವ ಸ್ಥಿತಿ ನಿರ್ಮಾಣಗೊಂಡಿತ್ತು. ಇಲ್ಲಿ ತೂಗು ಸೇತುವೆಯೊಂದಿದ್ರೂ ನದಿ ದಾಟಲು ಪರ್ಯಾಯ ವ್ಯವಸ್ಥೆ ಆಯಿತೇ ವಿನಃ ಇದರಿಂದ ಹೆಚ್ಚಿನ ಪ್ರಯೋಜನವೇನೂ ಆಗಲಿಲ್ಲ. ಮಳೆಗಾಲದಲ್ಲಂತೂ ಇಲ್ಲಿನ ಶಾಲಾ ವಿದ್ಯಾರ್ಥಿಗಳು, ಉದ್ಯೋಗಸ್ಥರು ಪಟ್ಟ ಪಾಡು ದೇವರಿಗೆ ಪ್ರೀತಿ ಎನ್ನುವಂತಾಗಿತ್ತು. ಸೇತುವೆ ಮುರಿದು ಬಿದ್ದ ಬಳಿಕ 8 ತಿಂಗಳ ಕಾಲ ನರಕಯಾತನೆ ಅನುಭವಿಸಿದ ಈ ಭಾಗದ ಜನರ ಸಂಕಷ್ಟಕ್ಕೆ ಬೆಲೆಯೇ ಇಲ್ಲದಂತಾಗಿದೆ. ಯಾಕೆಂದ್ರೆ ಇನ್ನೂ ಕೂಡ ಸೇತುವೆ ನಿರ್ಮಾಣ ಕೆಲಸ ಆರಂಭವಾಗಿಲ್ಲ. ಇನ್ನೆಷ್ಟು ವರ್ಷಗಳ ಕಾಲ ಈ ಸಂಕಷ್ಟ ಅನುಭವಿಸಬೇಕು ಎನ್ನುವ ಇಲ್ಲಿನ ಜನರ ಪ್ರಶ್ನೆಗೆ ಉತ್ತರಿಸುವವರಿಲ್ಲ. ಸೇತುವೆ ಮುರಿದು ಬಿದ್ದ ಆರಂಭದ ದಿನದಲ್ಲಿ ಹಾಲಿ ಮಾಜಿ ಜನಪ್ರತಿನಿಧಿಗಳು ದಂಡು ಇಲ್ಲಿಗೆ ಭೇಟಿ ನೀಡಿದೆ. ಜಿಲ್ಲಾಧಿಕಾರಿ ಸಹಿತ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಪಿಡಬ್ಲ್ಯೂಡಿ ಇಂಜಿನಿಯರ್ಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಮಳೆಗಾಲ ಮುಗಿಯಲಿ, ಬೇಸಿಗೆ ಆರಂಭವಾದ ಕೂಡಲೇ ಸೇತುವೆ ನಿರ್ಮಾಣ ಕಾರ್ಯ ಆರಂಭವಾಗಲಿದೆ. 1 ವರ್ಷದೊಳಗಾಗಿ ಹೊಸ ಸೇತುವೆ ನಿರ್ಮಾಣವಾಗಲಿದೆ ಎನ್ನುವ ಭರವಸೆಯ ಮಾತುಗಳು ಕೇಳಿಬಂದಿತ್ತು. ಆದರೆ ಮೂಗಿಗೆ ತುಪ್ಪ ಸುರಿದಂತೆ ಭರವಸೆಯ ಮಾತುಗಳು ಹುಸಿಯಾಗಿ ಸೇತುವೆಯ ಕನಸು ದೂರವಾಗಿದೆ ಎನ್ನುತ್ತಾರೆ ಇಲ್ಲಿನ ಜನರು. 30 ಕಿಲೋಮೀಟರ್ ಸುತ್ತು ಬಳಸಿ ಹೋಗುವ ಪರಿಸ್ಥಿತಿಗೆ ಮುಕ್ತಿ ನೀಡುವ ಸಲುವಾಗಿ ಗ್ರಾಮಸ್ಥರೇ ಸೇರಿಕೊಂಡು ನದಿಗೆ ಮಣ್ಣು ಹಾಕಿ ತಾತ್ಕಾಲಿಕ ಕಚ್ಚಾ ರಸ್ತೆಯೊಂದನ್ನು ನಿರ್ಮಿಸಿಕೊಂಡಿದ್ದಾರೆ. ವಾಹನಗಳು ಇದರಲ್ಲಿ ಓಡಾಟ ನಡೆಸುತ್ತಿದ್ದು ಸದ್ಯಕ್ಕೆ ನೆಮ್ಮದಿ ಸಿಕ್ಕಿದೆ. ಆದರೆ ಇದು ಮುಂದಿನ ಮಳೆಗಾಲದವರೆಗೆ ಮಾತ್ರ. ಆ ಬಳಿಕ ಮತ್ತೆ ಅದೇ ದುಸ್ಥಿತಿಯನ್ನ ಅನುಭವಿಸಬೇಕು. ಗ್ರಾಮದ ಜನರ ದಯಾನೀಯ ಸ್ಥಿತಿಯನ್ನ ಕಣ್ಣಾರೆ ಕಂಡರೂ ಕೂಡ ಸರ್ಕಾರವಾಗಲಿ ಅಧಿಕಾರಿ ವರ್ಗವಾಗಲಿ ಇನ್ನೂ ಸ್ಪಂದಿಸದೇ ಇರುವ ಬಗ್ಗೆ ಇಲ್ಲಿನ ಜನರಲ್ಲಿ ಆಕ್ರೋಶವಿದೆ. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.